ಮಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಡಾಚೆ ಎಂಬಲ್ಲಿ ಕೆಲವು ವರ್ಷಗಳಿಂದ ಶುಚಿಗೊಳಿಸದೇ ಇದ್ದಂತಹ ನೀರು ಶೇಖರಣಾ ಟ್ಯಾಂಕ್ ಅನ್ನು ಮಾಣಿ ಯುವ ವೇದಿಕೆಯ ನಾಯಕ ವಿಕೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯುವಕರ ತಂಡವೊಂದು ಸೇರಿ ಶುಚಿಗೊಳಿಸುವ ಮೂಲಕ ಮಾದರಿಯಾಗಿದ್ದಾರೆ. ಈ ಟ್ಯಾಂಕ್ನಿಂದ ನೂರಾರು ಮನೆಗಳಿಗೆ ನೀರು ಪೂರೈಕೆಯಾಗುತ್ತಿದ್ದು, ಮಾಣಿ ಗ್ರಾಮ ಪಂಚಾಯತ್ ಇದನ್ನು ಸ್ವಚ್ಛಗೊಳಿಸದ ಕಾರಣ ಅಲ್ಲಿನ ಯುವಕರು ಬೇಸತ್ತು ತಾವೇ ಸ್ವಚ್ಛಗೊಳಿಸಿದ್ದಾರೆ. ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದ ಸುದೀಪ್ ಶೆಟ್ಟಿ ಅವರು ಸ್ವತಃ ಖರ್ಚಿನಿಂದಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಮಾಣಿ ಗ್ರಾಮ ಪಂಚಾಯತ್ ಈ ಬಗ್ಗೆ ಒಲವು ತೋರಿಸದಿರೋದು ವಿಪರ್ಯಾಸವೇ ಸರಿ.